ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮಗೆ ಶ್ರೀ ಜಾರಂದಾಯ ದೇವಸ್ಥಾನ ಬೋಳೂರು ಮಂಗಳೂರು ಇಲ್ಲಿಯ ಬಂಡಿ ಉತ್ಸವದ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಶ್ರೀ ಜಾರಂದಾಯ ದೇವಸ್ಥಾನ ಬೋಳೂರು ಇದು ಸ್ಥಾಪನೆಗೊಂಡಿರುವಂಥ ಇಸವಿ 1468ರಲ್ಲಿ, ಆನಂತರ ನವೀಕರಣಗೊಂಡಂಥ ಇಸವಿ 1999. ಈ ವರ್ಷ ಇಲ್ಲಿ ಬಂಡಿ ಉತ್ಸವ ನಡೆದದ್ದು ತಾರೀಕು 5/2/2021ರಿಂದ 9/2/2021 ತನಕ ಇಲ್ಲಿಯ ಬಂಡಿ ಉತ್ಸವ ಜರುಗಿದೆ. ಸುಮಾರು ದಿನದ ನಂತರ ನಾನು ಸ್ವಲ್ಪ ಯಾವುದೋ ಕಾರಣಕ್ಕಾಗಿ ನನಗೆ ಈ ವಿಡಿಯೋವನ್ನು ಸ್ವಲ್ಪ ಅಪ್ಲೋಡ್ ಮಾಡೋದು ವಿಳಂಬವಾಯಿತು. ಈ ದೇವಸ್ಥಾನದಲ್ಲಿ ಶ್ರೀ ಗುರುನಾರಾಯಣ ಸಭಾಭವನ ಕೂಡ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಇದರ ಉದ್ಘಾಟನೆ ತಾರೀಕು 4/2/2011 ಆಗಿರುವಂಥದ್ದು. ಈ ವರ್ಷ ಅಂದರೆ ತಾರೀಕು 5/2/2021 ಶುಕ್ರವಾರ ಮುನ್ನೆ ಶ್ರೀ ಸತ್ಯನಾರಾಯಣ ಪೂಜೆಯಿಂದ ಆರಂಭಗೊಂಡಿದೆ. ತಾರೀಕು 5/2/2021 ಶುಕ್ರವಾರ 6 ಗಂಟೆಗೆ ಶ್ರೀ ದೈವಗಳ ಭಂಡಾರ ಮನೆಯಿಂದ ಹೊರಟು ಸುಲ್ತಾನ್ ಬತ್ತೇರಿ ಬೋಳೂರು ಅಶ್ವತ್ಥಕಟ್ಟೆ ನಾಗಬ್ರಹ್ಮಸ್ಥಾನವಾಗಿ ಜಾರಂದಾಯ ದೇವಸ್ಥಾನಕ್ಕೆ ಬಂದಿದೆ. ರಾತ್ರಿ 7 ಗಂಟೆಗೆ ಧ್ವಜಾರೋಹಣ, ದರ್ಶನ ಬಲಿ, ಬಲ್ಗುಡೆ ಹಾಗೂ ಪಲ್ಲಕ್ಕಿ ಬಲಿ ಮತ್ತು ಕುಡಿಮಂಟಪದಲ್ಲಿ ಭಂಡಾರ ಪ್ರತಿಷ್ಠೆಯಾಗಿರುವಂಥದ್ದು. ಅದೇ ರಾತ್ರಿ 9ಕ್ಕೆ ಬ್ರಹ್ಮದೇವರ ಉತ್ಸವ ಅಂದರೆ ದೇವ ಉಳ್ಳಾಯ ನೇಮೋತ್ಸವ ಮತ್ತು ಮೈಷಂದಾಯ ನಂದಿಕೋಣ ನೇಮ ಕೂಡ ಇಲ್ಲಿ ಜರುಗಿದೆ. ಮರುದಿನ ಅಂದರೆ ತಾರೀಕು 6/2/2021 ಶನಿವಾರ ರಾತ್ರಿ 9:30ಕ್ಕೆ ಶ್ರೀ ಜಾರಂದಾಯ ಮತ್ತು ಬಂಟ ದೈವಗಳಿಗೆ ಗಗ್ಗರ ಸೇವೆ. ರಾತ್ರಿ 11:30ಕ್ಕೆ ಶ್ರೀ ದೈವಗಳ ದರ್ಶನ, ಪಲ್ಲಕ್ಕಿ ಬಲಿ, ಬಲ್ಗುಡೆ ಬಲಿ, ಬದಿಕಾರ ಬಲಿ. ರಾತ್ರಿ 3:30ಕ್ಕೆ ಅಂದರೆ ಮುಂಜಾವು ಬಂಡಿ ಉತ್ಸವ ಹಾಗೂ ದೈವಗಳ ವಿಹಾರ ಬಲಿ ಕೂಡ ಜರುಗಿದೆ. ತಾರೀಕು 7/2/2021 ಅಂದರೆ ಆದಿತ್ಯವಾರ ರಾತ್ರಿ 7 ಗಂಟೆಗೆ ಕುಂಬ್ಳೆ ಸೀಮೆಯ ಧೂಮಾವತಿ ಮತ್ತು ಬಂಟ ದೈವಗಳ ನೇಮೋತ್ಸವ ಇಲ್ಲಿ ಜರುಗಿದೆ. ತಾರೀಕು 8/2/2021 ಸೋಮವಾರದಂದು ರಾತ್ರಿ 8 ಗಂಟೆಗೆ ಆದಿಶಕ್ತಿ ಸ್ವರೂಪಳಾದ ಸಾರ ಧೂಮಾವತಿ ಮತ್ತು ಬಂಟ ದೈವಗಳಿಗೆ ಗಗ್ಗರ ಸೇವೆ ಇಲ್ಲಿ ಜರುಗಿದೆ. ಅಂದೇ ರಾತ್ರಿ 10 ಗಂಟೆಗೆ ಶ್ರೀ ದೈವಗಳ ದರ್ಶನ, ಪಲ್ಲಕ್ಕಿ ಬಲಿ ಮತ್ತು ಮಗಬೇರಿ ಬದಿಕಾರ ಬಲಿ. ಅದೇ ರಾತ್ರಿ 12:00ಕ್ಕೆ ಶ್ರೀ ಕಾಂತೇರಿ ಧೂಮಾವತಿ ಮತ್ತು ಬಂಟ ದೈವಗಳ ಗಗ್ಗರ ಸೇವೆ, ಬಿಲ್ಲು ಪಗರಿ ಸೇವೆ. ರಾತ್ರಿ 2:00ಕ್ಕೆ ಅಣ್ಣಪ್ಪ ಪಂಜುರ್ಲಿ ನೇಮಕ್ಕೆ ಎಣ್ಣೆ ಕೊಡುವುದು. ಬೆಳಿಗ್ಗೆ 4:00ಕ್ಕೆ ಅಣ್ಣಪ್ಪ ಪಂಜುರ್ಲಿ ನೇಮೋತ್ಸವ. ಬೆಳಿಗ್ಗೆ 8:00ಕ್ಕೆ ಶ್ರೀ ದೈವಗಳ ದರ್ಶನ, ಬಲ್ಗುಡೆ ಮತ್ತು ಪಲ್ಲಕ್ಕಿ ಬಲಿ, ಧ್ವಜ ಇಳಿಸುವುದು, ಹೂವು ಹಾಕಿ ಬಲಿ, ಅಭಯದಾನ, ಭಂಡಾರ ಇಳಿಸುವುದು. ಈ ವಿಡಿಯೋವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಕೆಲವಾರು ಕಾರಣಗಳಿಂದ ಈ ವಿಡಿಯೋ ನಾನು ಅಪ್ಲೋಡ್ ಮಾಡೋದು ಲೇಟ್ ಆಯಿತು.
ಇಂದಕ್ಕೆ ಬರ್ಪೇರತ್ತೆ ಚೆಂಡಕ್ಕೆ ಕೂಡ ಬರ್ತಾರೆ. ಹಾಂ ಈಗೆಲ್ಲ ಇಲ್ಲದ ಗಣಪತಿ ಪೋನಾಗ ಬರ್ಪೇರ ಆರು ಮುಲ್ಪ ಬರ್ತಾರೆ ಅಣ್ಣ.